ಘನ ಸರ್ವೋಚ್ಚ ನ್ಯಾಯಾಲಯದ 5 ಜನ ಘನವೆತ್ತ ನ್ಯಾಯಾಧೀಶರು ಸಂವಿಧಾನದ ಪೀಠ ಪಿಸಿ ಆಕ್ಟ್ ಸೆಕ್ಷನ್ 7 ಅಡಿಯಲ್ಲಿ ನೀಡಿರುವ ಮಹತ್ತರ ಆದೇಶದಂತೆ ರಾಜ್ಯದ ಮುಖ್ಯಮಂತ್ರಿಗಳ ಕಚೇರಿಯಿಂದ ಪತ್ರಕರ್ತರಿಗೆ ದೀಪಾವಳಿ ಉಡುಗೊರೆ ಮೂಲಕ ಲಂಚ ನೀಡಿದ್ದಾರೆಂದು ಹೋರಾಟಗಾರರಾದ ಆದರ್ಶ್ ಅಯ್ಯರ್, ಪ್ರಕಾಶ್ ಬಾಬುರವರ ದೂರನ್ನು ಪುನರ್ ತನಿಖೆ ಕೈಗೊಂಡು ಎಫ್ಐಆರ್ ದಾಖಲಿಸಲು ಹಂದ್ರಾಳ್ ನಾಗಭೂಷಣ್ ಭೂಮಿ ವಸತಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ 30ಕ್ಕೂ ಹೆಚ್ಚು ಜನ ರಾಜ್ಯದ ವಿವಿಧ ಜಿಲ್ಲೆಗಳ ನೈಜ ಹೋರಾಟಗಾರರು ಬೆಂಗಳೂರಿನಲ್ಲಿ ಸೇರಿ ಮಾನ್ಯ ಲೋಕಾಯುಕ್ತರನ್ನು ಹಾಗೂ ಲೋಕಾಯುಕ್ತ ಎಡಿಜಿಪಿ ರವರನ್ನು ಭೇಟಿ ಮಾಡಿ ಒತ್ತಾಯಿಸಿದರು. ಸಲಹೆಗಾರರ ಮುಖಾಂತರ ಪತ್ರಕರ್ತರಿಗೆ 2 ಲಕ್ಷ ಈ ರೀತಿ ಬೇರೆ ಬೇರೆ ಮೊತ್ತವನ್ನು ಗಿಫ್ಟ್ ಆಗಿ ಕೊಟ್ಟು ಆ ಗಿಫ್ಟಿನೊಳಗೆ ದುಡ್ಡನ್ನು ಕೊಟ್ಟು ಒಂದು ಲಂಚದ ಘಟನೆ ನಡೆದು ನಾವೆಲ್ಲ ಓದಿದ್ದೇವೆ ಅನ್ನೋದಲ್ಲಿ. ಈ ಬಗ್ಗೆ ಈಗಾಗಲೇ ಬಹಳಷ್ಟು ಸಂಘಟನೆಗಳು, ಎಸ್ಪೆಷಲಿ ಜನಾಧಿಕಾರ ಸಂಘರ್ಷ ಪರಿಷತ್ತು ಅವರು ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೆ. ಬಟ್ ಆ ಕಂಪ್ಲೇಂಟ್ ದಾಖಲು ಮಾಡಿದ ನಂತರದಲ್ಲಿ ಅಲ್ಲಿ ಏನಾಗಿದೆ, ಈಗಿನ ಇದರಲ್ಲಿ ಲಂಚ ಕೊಡಬೇಕು ಒಬ್ಬರು, ಲಂಚ ಇನ್ನೊಬ್ಬರು ತಗೊಳ್ಬೇಕು ಅಂತ ಇರೋದರಿಂದ ಲಂಚ ಕೊಟ್ಟಿರೋ ಬಗ್ಗೆ ಏನು ಸಾಕ್ಷ್ಯಾಧಾರಗಳಿಲ್ಲದಿದ್ದರೆ ಆ ಕೇಸುಗಳು ಲೋಕಾಯುಕ್ತದಲ್ಲಿ ಬಿದ್ದೋಗುವಂಥ ಪರಿಸ್ಥಿತಿ ಇತ್ತು. ಇತ್ತೀಚೆಗೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು 5 ಜಡ್ಜ್ ಬೆಂಚ್ದು ಕಾನ್ಸ್ಟಿಟ್ಯೂಷನ್ ಬೆಂಚಿಂದ ಒಂದು ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟನ್ನು ಇವತ್ತು ಜಡ್ಜ್ಮೆಂಟ್ನ ಕಾಪಿಯನ್ನು ನಮ್ಮ ಜನಾಧಿಕಾರ ಸಂಘರ್ಷ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕೋ ಫೌಂಡರ್ಸ್ ಆಗಿರುವಂಥ ಪ್ರಕಾಶ್ ಮತ್ತು ಆದರ್ಶ್ ಅಯ್ಯರ್ ಅವರು ಇವತ್ತು ನಾವೆಲ್ಲ ಒಂದು ಟೀಮ್ ಆಗಿ ಇವತ್ತು ಎಲ್ಲ ರಾಜ್ಯದ ಬೇರೆ ಬೇರೆ ಸಂಘಟನೆಗಳಿಂದ ಬಂದು ನಾವೆಲ್ಲರೂ ಹೋಗಿ ಇವತ್ತು ಲೋಕಾಯುಕ್ತ ಎಡಿಜಿಪಿ ಅವರನ್ನ ಭೇಟಿ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿನ ಅಂಶಗಳ ಆಧಾರದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳುವಂಥ ಒಂದು ರಿಕ್ವೆಸ್ಟ್ ಅನ್ನು ಇವತ್ತು ಮಾಡಿದ್ದೇವೆ. ಅಕ್ಟೋಬರ್ನಲ್ಲಿ ನಾವು ಕಂಪ್ಲೇಂಟ್ ಹಾಕಿದ್ವಿ. ಇದರಲ್ಲಿ ಏನಪ್ಪ ಅಂತಂದರೆ ಮತಾಯಿ ಸರ್ ಹೇಳಿದಂತೆ ಶಂಕರ್ ಪಾಗೋಜಿ ಅಂತ ಒಬ್ಬರು ಮೀಡಿಯಾ ಅಡ್ವೈಸರ್ ಆಫ್ CM ಬಸವರಾಜ ಬೊಮ್ಮಾಯಿ ಅವರು ದೀಪಾವಳಿ ಗಿಫ್ಟ್ ನೆಪದಲ್ಲಿ ಎಲ್ಲ ರಿಪೋರ್ಟರ್ಸ್ಗೆ, ಎಸ್ಪೆಷಲಿ ಈಗ ನಮಗೆ ತಿಳಿದು ಬಂದರೆ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಅವರಿಗೆ ಇನ್ನು ಸುಮಾರು ಎಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ಆಚೆ ಬಂದಿರೋದು ಯಾರೋ ಪ್ರಜಾವಾಣಿಯವರು ಆಚೆ ಬಂದು ಹೇಳಿದ್ದಾರೆ, ಈ ಥರ ನಮಗೆ 1 ಲಕ್ಷ ದುಡ್ಡು ಬಂದಿದೆ. ಒಂದು ವೈಗಾ ಜಗದೀಶ್ ಅವರು ಪ್ರಜಾವಾಣಿ ಚೀಫ್ ರಿಪೋರ್ಟರು ಪ್ಲಸ್ ಭರತ್ ಜೋಶಿ ಅಂದ್ಬಿಟ್ಟು ಡೆಕ್ಕನ್ ಹೆರಾಲ್ಡ್ ಅವರು ಚೀಫ್ ಎಡಿಟರ್ಗೆ ಓಪನ್ ಆಗಿ ಬಂದು ಹೇಳಿದ್ದಾರೆ, ಪಾಪ ರಿಟರ್ನ್ ಮಾಡಿ ಆ ದುಡ್ಡನ್ನು, ಇದು ದುಡ್ಡು ಬನ್ನಿ ಅಂತ ಅಂದ್ಬಿಟ್ಟು. ಅದು ದೊಡ್ಡ ಪ್ರಕರಣ ಆಯಿತು. ಇದು ಕ್ಲಿಯರ್ ಕಟ್ ಆಗಿ ಇದು ಕರಪ್ಷನ್ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. PC ಆಕ್ಟ್ ಅಂಡರಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ 6 ವಾರ ಆಯಿತು. ನಾವು ಒಂದೇ